ಕರಾವಳಿ ಜಿಲ್ಲೆಗಳ ಸೌಹಾರ್ದ ವಾತಾವರಣ ಸೃಷ್ಟಿಗೆ ಕೆಪಿಸಿಸಿ ಉಡುಪಿಗೆ ನಿಯೋಗವನ್ನು ಕಳುಹಿಸಿದೆ. ಉಡುಪಿ ಕೃಷ್ಣಮಠ, ಜಾಮಿಯಾ ಮಸೀದಿ, ಮದರ್ ಆಫ್ ಸಾರೋಸ್ ಚರ್ಚ್ಗೆ ಭೇಟಿ ಕೊಟ್ಟ ನಂತರ ವಿವಿಧ ಸಂಘ ಸಂಸ್ಥೆಗಳ ಸಭೆಯನ್ನು ನಡೆಸಿದೆ. ಮಾಧ್ಯಮಗಳ ಜೊತೆಗೆ ಮಾತನಾಡಿದ ನಿಯೋಗದ ಪ್ರಮುಖರು ಅಂತಿಮ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ. ಮಾಧ್ಯಮಗಳ ಜೊತೆ ಮಾತನಾಡಿದ ನಿಯೋಗದ ಪ್ರಮುಖರು ಅಂತಿಮ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ. ವಿಧಾನ ಪರಿಷತ್ನ ಮಾಜಿ ಸಭಾಪತಿ ವಿಆರ್ ಸುದರ್ಶನ್ ಮಾತನಾಡಿ, ಕೋಮು ಸೂಕ್ಷ್ಮ ಜಿಲ್ಲೆ, ಶಿಕ್ಷಣ ಮುಂದೆ ಇದೆ. ಕೋಮು ಭಾಷಣಗಳಿಗೆ ಯಾರು ಬೆಂಬಲ ಪ್ರಚಾರ ಕೊಡದಿದ್ರೆ ಕರಾವಳಿ ಅಭಿವೃದ್ಧಿಗೆ ಸಹಾಯವಾಗ್ತದೆ. 2% ಜನ ವಾತಾವರಣ ಅಧ್ವಾನ ಮಾಡುವುದು, 90% ಜನ ಮೌನ ವಹಿಸುವುದು ನಡೆಯುತ್ತಿದೆ. ಒಂದೇ ಪಕ್ಷದ ಗೆಲುವು ಜಿಲ್ಲೆಯ ಅಭಿವೃದ್ಧಿಗೆ ಅಪಾಯಕಾರಿ. ಕರಾವಳಿಯ ಜನರು, ಮತದಾರರು ಪರಿವರ್ತನೆಯಾಗಬೇಕು. ಸಾಮಾಜಿಕ ಜವಾಬ್ದಾರಿ ನಿರ್ವಹಿಸಲು ಕಾಂಗ್ರೆಸ್ಸಿಗೆ ಅವಕಾಶ ಮಾಡಬೇಕು ಎಂದು ಹೇಳಿದರು. ಬುದ್ಧಿವಂತರ ಜಿಲ್ಲೆಯಲ್ಲಿ ಕೋಮು ಗಲಭೆ ನಡೆಯುತ್ತಿರುವುದು ಚಿಂತನೆಯ ವಿಚಾರವಾಗಿದೆ. ಆರ್ಥಿಕ ಹೊಡೆತ, ಹೂಡಿಕೆಗೆ ಹಿನ್ನಡೆಯಾಗ್ತಿದೆ. ಗಲಭೆಕೋರರಿಗೆ ಸೂಕ್ತ ಶಿಕ್ಷೆ, ಕಾನೂನು ಕ್ರಮ ಆಗಬೇಕು. ಕಾಂಗ್ರೆಸ್ ಸಂಘಟನೆಯ ಬಗ್ಗೆ 3 ದಶಕದ ಹಿಂದಿನ ದಿನ ನೆನಪು ಮಾಡಿಕೊಳ್ಳಬೇಕೆಂದರು. ಮರಳು, ಡ್ರಗ್ಸ್ ಮಾಫಿಯಾಗಳ ಮೇಲೆ ನಿಗಾ, ಎಲ್ಲ ಕೊಲೆ ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸುತ್ತಿದೆ ಎಂದು ರಾಜ್ಯಸಭಾ ಸದಸ್ಯ ಡಾಕ್ಟರ್ ನಾಸೀರ್ ಹುಸೇನ್ ಹೇಳಿದರು. ಇಮಿಡಿಯೇಟ್ ಶಾರ್ಟ್ ಟರ್ಮ್ ಡಿಸಿಷನ್ಸ್ ತಗೊಂಡಾಗಿದೆ. ವಿ ಹ್ಯಾವ್ ಮೇಡ್ ರೆಕಮೆಂಡೇಶನ್ಸ್. ಆಮೇಲೆ ಸರ್ಕಾರ ಆಲ್ರೆಡಿ ಸ್ಟಾರ್ಟೆಡ್ ಟಾಕಿಂಗ್ ಅಂಡ್ ಆಕ್ಟಿಂಗ್. ಹೋಮ್ ಮಿನಿಸ್ಟ್ರಿಲಿ ಬಂದು ಹೋಗಿದ್ದಾರೆ. ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಹಲವು ಸಲ ಬಂದು ಹೋಗಿದ್ದಾರೆ. ಡಿಸಿಷನ್ಸ್ ಆರ್ ಆಲ್ರೆಡಿ ಹ್ಯಾಪನಿಂಗ್ ಅಂಡ್ ಹೆಡ್ಸ್ ಆಲ್ಸೋ ರೋಲ್ಡ್ ಇನ್ ದಿಸ್. ಬಟ್ ಇವಾಗ ಏನಂದ್ರೆ ಲಾಂಗ್ ಟರ್ಮ್ ಯಾವ ತರ ಈ ಒಂದು ಪೀಸ್ಫುಲ್ ವಾತಾವರಣ ಇಲ್ಲಿ ಸೃಷ್ಟಿ ಮಾಡಬೇಕು, ಅದು ಒಂದು ನಮ್ಮ ಗೋಲ್ ಆಗಿದೆ. ಅದಕ್ಕೆ ಸ್ಟೇಕ್ ಹೋಲ್ಡರ್ಸ್ಗೆಲ್ಲ ನಾವು ಮಾತಾಡಿದ್ವಿ. ಪೊಲಿಟಿಕಲ್ ಅಡ್ಮಿನಿಸ್ಟ್ರೇಟಿವ್ ಇಂಟರ್ವೆನ್ಷನ್ಸ್ ಇಮಿಡಿಯೇಟ್ಲಿ ನಾವು ಆಲ್ರೆಡಿ ವಿ ಹ್ಯಾವ್ ಟೇಕನ್ ಡಿಸಿಷನ್ಸ್. ಬಟ್ ಇದ್ರ ಜೊತೆಯಲ್ಲಿ ಸೋಶಿಯೋ ಕಲ್ಚರಲ್ ಇಂಟರ್ವೆನ್ಷನ್ಸ್ ಯಾವ ತರ ಮಾಡ್ಬೋದು, ನಮ್ಮ ಆರ್ಗನೈಸೇಷನ್ ಯಾವ ತರ ಸ್ಟ್ರೆಂಥನ್ ಮಾಡ್ಬೋದು. ಇವಾಗ ನಾವು ವಿ ಆರ್ ಎ ಪಾರ್ಟಿ ವಿಚ್ ಅಪೋರ್ಡ್ಸ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಅವರ್ ಕಂಟ್ರಿ. We are a party which promotes the constitution of our country. So ಅದಕ್ಕೆ ಕಾನ್ಸ್ಟಿಟ್ಯೂಷನ್ ಅಬೈಡ್ ಮಾಡೋ ಅಂತ ಒಂದು ವಾತಾವರಣ ಈ ಭಾಗದಲ್ಲಿ ಕ್ರಿಯೇಟ್ ಮಾಡಬೇಕಾದ್ರೆ ನಮ್ಮ ಪಕ್ಷನೂ ಸ್ಟ್ರೆಂಥನ್ ಆಗಬೇಕು. ಕಾಂಗ್ರೆಸ್ is one party which was involved in framing the constitution and which was involved in writing the constitution. ಅದಕ್ಕೆ ಈ ಪಾರ್ಟಿ ಕೂಡ ಸ್ಟ್ರೆಂಥನ್ ಮಾಡಬೇಕು ಅಂದ್ಬಿಟ್ಟು ಆರ್ಗನೈಸೇಷನಲ್ಲಿ ಏನು ಡಿಸಿಷನ್ಸ್ ತಗೋಬೇಕು, ನಾವು ಯಾವ ಥರ ನಾವು ಆರ್ಗನೈಸೇಷನಲ್ಲಿ ನಮ್ಮ ಆರ್ಗನೈಸೇಷನ್ ಸ್ಟ್ರೆಂಥನ್ ಮಾಡಿ ಮತ್ತು ಆ ಆರ್ಗನೈಸೇಷನ್ ಮುಂದೆ ಯಾವ ಥರ ಕಾರ್ಯಕ್ರಮಗಳೆಲ್ಲ ಮಾಡಬೇಕು ಅದನ್ನು ಕೂಡ ನಾವು ನಮ್ಮ ರಿಪೋರ್ಟಲ್ಲಿ ನಾವು ರೆಕಮೆಂಡ್ ಮಾಡ್ತೀವಿ. ಮೊದಲು ಮೇನ್ ನಮಗೇನೆಂದರೆ ಈ ಭಾಗದಲ್ಲಿ 20-30 ವರ್ಷ ಹಿಂದ್ಗಡೆ ಯಾವ ಥರ ಒಂದು ವಾತಾವರಣ ಇತ್ತು ಅದೇ ಥರ ವಾತಾವರಣ ಮತ್ತೆ ಕ್ರಿಯೇಟ್ ಮಾಡಬೇಕು. ದಿಸ್ ಶುಡ್ ಬಿಕಮ್ ಅನ್ ಏರಿಯಾ ಆಫ್ ಅಟ್ರಾಕ್ಷನ್ ಫಾರ್ ನಾಟ್ ಓನ್ಲಿ ಇನ್ವೆಸ್ಟರ್ಸ್, ಫಾರ್ ಆಲ್ ಟೈಪ್ಸ್ ಆಫ್ ಪೀಪಲ್ ಟು come and study here, to come and make use of the hospitals here, to come and make use of all the facilities here. ಅದರ ಜೊತೆಯಲ್ಲಿ ಈ ಸ್ಯಾಂಡ್ ಮಾಫಿಯಾ, ಡ್ರಗ್ ಮಾಫಿಯಾ, ಬೆಟ್ಟಿಂಗು, ಇವೆಲ್ಲ ಆಂಟಿ ಸೋಷಿಯಲ್ ಆಕ್ಟಿವಿಟೀಸ್ ಏನಾಗ್ತಾ ಇದೆ ಅದನ್ನು ಕರ್ಬ್ ಮಾಡೋದಕ್ಕೆ ನಾವೆಲ್ಲ ರೆಕಮೆಂಡ್ ಮಾಡಿದ್ವಿ. ಆಲ್ರೆಡಿ ದಿ ಅಡ್ಮಿನಿಸ್ಟ್ರೇಷನ್ ಈಸ್ ಅಟ್ ಇಟ್ಸ್ ವರ್ಕ್. ದಿ ಗವರ್ಮೆಂಟ್ ಹ್ಯಾಸ್ ಟೇಕನ್ ನೋಟ್ ಆಫ್ ಇಟ್. ಅವರು ಕೂಡ ಭಾಳ ಸ್ಟ್ರಿಕ್ಟ್ ಆಗಿ ಇದನ್ನು ನಾವು ಕರ್ಬ್ ಮಾಡಬೇಕಂತ ಹೇಳಿದ್ದಾರೆ. ಸೊ ನಾವು ಯಾವುದೇ ಥರದ ಕಮ್ಯುನಲಿಸಮ್ ಆಗ್ತಾ ಇದೆ ಅದನ್ನ ನಿಲ್ಲಿಸಬೇಕು ಅನ್ನುವಂಥದ್ದು ನಮ್ದೆಲ್ಲ ಅಭಿಪ್ರಾಯ, ಸರ್ಕಾರದ ಅಭಿಪ್ರಾಯ. ಅದಕ್ಕೋಸ್ಕರ ನಾವು ವರದಿಯನ್ನು ಕೊಡಲಿಕ್ಕೆ ಎಲ್ಲ ಕಡೆ ಹೋಗ್ತಾ ಇದ್ದೇವೆ. ಈಗ ನಿನ್ನೆ ಬ್ರಹ್ಮಾವರದಲ್ಲಿ ಒಂದು ಘಟನೆ ನಡೀತು. ಶುರುವಿಗೆ ಬಂದು ಪ್ರತಿಭಟನೆಯನ್ನು ಮಾಡಲಿಕ್ಕೆ ಶುರು ಮಾಡಿದರು. ಯಾರು ಏನು ಈಗ ಅದು ಗೊತ್ತಾದ ಕೂಡಲೇ ಒಬ್ಬರು ನನಗೆ ಈಗ ಒಂದು ಸುದ್ದಿ ಸಿಕ್ತು, ಯಾರು ಆ ಘಟನೆಯಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವರು ಸಹ ಪ್ರತಿಭಟನೆಯಲ್ಲಿ ಬಂದು ಕೂತಿದ್ರು ಅಂತ. ನೀವು ಅದನ್ನು ತಿಳ್ಕೊಳ್ಬೇಕಾದ್ರೆ ಅವರೇ ಸ್ವತಃ ಅದರಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡವರು ಅದರಲ್ಲಿ ಪ್ರತಿಭಟನೆಯಲ್ಲಿ. ಅಂದರೆ ಒಟ್ಟಾರೆ ರಾಜಕೀಯ ಲಾಭ ಪಡೀಲಿಕ್ಕೆ ಇಂಥದ್ದನ್ನೆಲ್ಲ ಮಾಡಬಾರ್ದು. ಜನರ ಸಾಮರಸ್ಯವನ್ನು ಹಾಳುಗಡುವಂಥದ್ದು ತಪ್ಪಾಗ್ತದೆ. ಮುಂದೆ ಅವರು ಮಾಡಿ ಓಡಿ ಹೋಗ್ತಾರೆ, ಸಮಸ್ಯೆ ಆಗೋದು ಯಾರಿಗೆ? ಊರಲ್ಲಿದ್ದವರಿಗೆ, ಎಲ್ಲ ಮನೆಯವರಿಗೆ, ಹೆಣ್ಣು ಮಕ್ಕಳಿಗೆ ಓಡಾಡಲಿಕ್ಕೂ ಕಷ್ಟ ಆಗೋ ಪರಿಸ್ಥಿತಿಯನ್ನು ಕ್ರಿಯೇಟ್ ಮಾಡಿಬಿಟ್ಟು ಹೋದರೆ ಸರಿಯಾಗಲ್ಲ. ಅದಕ್ಕೋಸ್ಕರ ನಾನು ಹೇಳುವಂಥದ್ದು ಇಷ್ಟೇ, ನಮ್ಮ ಎಲ್ಲ ಕಮಿಟಿಯವರೆಲ್ಲ ಬಂದಿದ್ದು ಇದೇ ಒಂದು ಸಾಮರಸ್ಯವನ್ನು ಕಾಪಾಡಲಿಕ್ಕೆ. ನಮ್ಮದು ಕೋಸ್ಟಲ್ ಟೂರಿಸಮ್ ಡೆವಲಪ್ ಆಗ್ತಾ ಇಲ್ಲ. ಈಗ ಆಸ್ಪತ್ರೆಗಳಿಗೆ ಬರ್ತಾ ಇದ್ರು, ಉತ್ತರ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರಿನೆಲ್ಲ ಎಲ್ಲರೂ ಇಲ್ಲಿಗೆ ಬರುವಂಥದ್ದು, ಶಿಕ್ಷಣಕ್ಕೆ ಮಂಗಳೂರಿಗೆ ಇಲ್ಲಿಗೆಲ್ಲ ಬರುವಂಥದ್ದು. ಅದಕ್ಕೋಸ್ಕರ ಯಾವ ರೀತಿಯಲ್ಲಿ ಹಿಂದೆ ಇತ್ತು
ಅದೇ ರೀತಿ ಮುಂದುವರ್ಕೊ ಒಳ್ಳೆ ಹಿಂದೆ ಇದ್ದಂಥದ್ದು. ನಾನು ಮೊನ್ನೆ ಒಂದು ಹೇಳಿಕೆಯನ್ನು ಕಂಡೆ, ನಮ್ಮಲ್ಲಿ ಶಾಸಕರಾದ ಮೇಲೆ ನಾವೊಂದು ಸ್ಥಾನ ಸಿಗ್ತದೆ, ನಾವು ಅಂತಸ್ತಿಗೆ ಬೆಳೆದು ವಿರೋಧ ವ್ಯಕ್ತಪಡಿಸಿ ಅಧಿಕಾರಿಗಳ ಮೇಲೆ ಟೀಕೆಯನ್ನು ಮಾಡುವಂಥದ್ದು, ಅವು ಟೀಕೆಯನ್ನು ಮಾಡಿ ಆದ ಮೇಲೆ ಅದು ತಪ್ಪಂತಾದರೆ ಸರಿಪಡಿಸ್ಕೊಳ್ಳಿಕ್ಕೂ ಆಗೋದಿಲ್ಲ. ಫಸ್ಟು ತನಿಖೆಗೆ ಅವಕಾಶ ಕೊಡಿ, ಯಾವುದಕ್ಕಾದರೂ ತನಿಖೆ ಆದ ಮೇಲೆ ಸರಿ ತಪ್ಪುಗಳ ಬಗ್ಗೆ ಚರ್ಚೆ ಆಗಲಿ. ತನಿಖೆ ಆಗದೇನೆ ನೇರವಾಗಿ ಅಪಾದನೆ ಹಾಕುವಂಥದ್ದು ಭಾಳ ತಪ್ಪು ಅಂತ ನನ್ನ ಅಭಿಪ್ರಾಯ. ಅದಕ್ಕೋಸ್ಕರ ನಮ್ಮಲ್ಲಿ ಅನೇಕ BJP ಮುಖಂಡರು ಇದ್ದರು, ಯಾರೂ ಏನು ಮಾತಾಡ್ತಾ ಇಲ್ಲ, ಯಾರು ಈ ರೀತಿಯಲ್ಲಿ ಮಾತಾಡ್ತಾ ಇರಲಿಲ್ಲ. ಕಾಂಗ್ರೆಸ್ನಲ್ಲಿದ್ದರು, ಒಬ್ಬರ ಮೇಲೆ ಒಬ್ಬರು ದೂಷಣೆಯನ್ನು ಮಾಡ್ತಾ ಇರಲಿಲ್ಲ. ನಾವೆಲ್ಲ ಜನತಾದಳ ಪಕ್ಷೇತರಾಗಿ ಬಂದವರು, ಬಹಳ ಸೌಹಾರ್ದಯುತ ವಾತಾವರಣ ಇತ್ತು ಅವತ್ತೆಲ್ಲ. ಶ್ರೀಜಿತ್, V4 ನ್ಯೂಸ್, ಉಡುಪಿ. Rice Spices started in the year 2019. Today we have crossed 45 plus products. All our products are pure and natural without any adulteration. The products have authentic recipes. Process of preparation is also in a traditional way. We supply products to different supermarkets, retail shops, and we take up bulk orders for hotels and caterers. We have an experiential store at Rice Spices, Chilimbi, opposite Reliance Mart, Mangaluru. Contact 96 065 93921.